ವಿಟ್ಲದ ಪೆರಾಜೆ ಗ್ರಾಮದ ಸಾದಿಕುಕ್ಕು ಶ್ರೀ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ ದೇವಸ್ಥಾನದ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ಚಂಡಿಕಾ ಹೋಮ ಫೆಬ್ರವರಿ 3 ಮತ್ತು 4ರಂದು ನಡೆಯುವ ಪ್ರಯುಕ್ತ ವಿವಿಧ ಸಂಘ ಸಂಸ್ಥೆಗಳ ಭಕ್ತರ ಗ್ರಾಮಸ್ಥರಿಂದ ದೇವಸ್ಥಾನದಲ್ಲಿ ಶ್ರಮದಾನ ನಡೆಯಿತು. ಬಂಟ್ವಾಳ ತಾಲೂಕಿನ ಪೆರಾಜೆ ಗ್ರಾಮದಲ್ಲಿರುವ ಅತ್ಯಂತ ಕಾರಣಿಕ ಹಾಗೂ ಪುರಾತನ ದೇವಸ್ಥಾನವಾಗಿದ್ದು, ಇಲ್ಲಿ ಶ್ರೀ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ 3 ದೈವಗಳ ಸಾನ್ನಿಧ್ಯ ಇದೆ. ಇತ್ತೀಚೆಗೆ ಇದು ಶಿಥಿಲಗೊಂಡಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರ ಅಪೇಕ್ಷೆಯ ಮೇರೆಗೆ ಇದೀಗ ಪುನಃ ನವೀಕರಣಗೊಳಿಸಲಾಗುತ್ತಿದ್ದು, ಈಗಾಗಲೇ ಜೀರ್ಣೋದ್ಧಾರ ಕಾರ್ಯ ಬಹುತೇಕ ಮುಗಿದಿದೆ. ಪ್ರತಿಷ್ಠಾ ಕಲಶಾಭಿಷೇಕ ಸಡಗರದಲ್ಲಿದೆ. ಇದರ ಪೂರ್ವಭಾವಿಯಾಗಿ ಸುಮಾರು 300ಕ್ಕಿಂತಲೂ ಅಧಿಕ ಗ್ರಾಮಸ್ಥರು ಹಾರೆ ಪಿಕ್ಕಾಸು ಹಿಡಿದು ಶ್ರಮದಾನ ನಡೆಸಿದ್ರು. ಈ ಕಾರ್ಯಕ್ಕೆ ಮಕ್ಕಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಜೋಡಿಸಿದ್ದಾರೆ. ಜೆಸಿಬಿ ಹಾಗೂ ಟಿಪ್ಪರ್ ಮೂಲಕ ಭರದಿಂದ ಕಾರ್ಯಗಳು ನಡೆಯುತ್ತಿದೆ. ಈ ಸಂದರ್ಭ ಆನುವಂಶಿಕ ಮುಕ್ತೇಶ್ವರ ಶ್ರೀಕಾಂತ್ ಆಳ್ವ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಜಯರಾಮ್ ರೈ, ಕೋಶಾಧಿಕಾರಿ ಶ್ರೀನಾಥ್ ಆಳ್ವ, ಉಪಾಧ್ಯಕ್ಷ ಕುಶಾಲ ಎಂ ಪೆರಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪ, ಸದಸ್ಯರಾದ ನೀಲಯ್ಯ ಪೂಜಾರಿ, ತಿಮ್ಮಪ್ಪ ಗೌಡ, ಉಮೇಶ್, ಊರಿನ ಪ್ರಮುಖರಾದ ದಿನೇಶ್ ಸುವರ್ಣ, ಕೃಷ್ಣಗೌಡ, ಸಂಜೀವ ನಾಯ್ಕ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷ ಅಣ್ಣಿ ಪೂಜಾರಿ, ಮೇಲ್ವಿಚಾರಕಿ ಶ್ವೇತಾ, ಲಕ್ಷ್ಮೀಶ ನಾಯಕ ಮೊದಲಾದವರು ಉಪಸ್ಥಿತರಿದ್ದರು. ಪೆರಾಜೆ ಗ್ರಾಮದಲ್ಲಿ ಅತ್ಯಂತ ಕಾರ್ಣಿಕ ಪುರಾತನವಾದಂಥ ದೈವ ಇಲ್ಲಿ ಮುಖ್ಯವಾಗಿ ಗುಡ್ಡೆ ಚಾಮುಂಡಿ, ಪಂಜುರ್ಲಿ ಮತ್ತು ಮಲೆಕೊರತಿ ಈ 3 ದೈವಗಳ ಸಾನ್ನಿಧ್ಯ ಇದೆ ಈ ದೇವಸ್ಥಾನದಲ್ಲಿ. ಅತ್ಯಂತ ಪ್ರಾಚೀನವಾದಂಥ ಈ ದೇವಸ್ಥಾನ ಇತ್ತೀಚೆಗೆ ಶಿಥಿಲವಾಗಿತ್ತು. ಅದನ್ನು ಊರವರ ಮತ್ತು ಗುತ್ತಿನವರೆಲ್ಲ ಅಪೇಕ್ಷೆಯಂತೆ ಅದನ್ನೀಗ ನಾವು ನವೀಕರಣಗೊಳಿಸಿ ಹೊಸ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ. ಇದಕ್ಕೆ ಊರಿನವರಲ್ಲದೆ ಹೊರ ಊರಿನ ಸುತ್ತಮುತ್ತಲ ಗ್ರಾಮದವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇದು ಅತ್ಯಂತ ಕಾರ್ಣಿಕವಾದ, ಅತ್ಯಂತ ಪವಿತ್ರವಾದ ದೇವಸ್ಥಾನವಾಗಿದ್ದು, ಪ್ರತಿ ವರ್ಷ ಶಿವರಾತ್ರಿ, ಅಮಾವಾಸ್ಯೆ ಮರುದಿನ ಪಾಡ್ಯ ದಿವಸದಂದು ಗೊನೆ ಕಡಿದು ಸಪ್ತಮಿ ದಿವಸದಂದು ಭಂಡಾರ ಏರಿ ಬೆರಾಜಗುತ್ತಿನಿಂದ ಮಾರನೇ ದಿವಸ ಅತ್ಯಂತ ದೊಡ್ಡ ಜಾತ್ರೆ ನೇಮ ನಡವಳಿ ನಡೆಯುವಂಥದ್ದು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.